ನವರಾತ್ರಿ ಬಂತೆಂದರೆ ಹುಲಿವೇಷ ಅನ್ನೋದು ಕರಾವಳಿಯ ಫೇವರೇಟ್. ಕೆಲವು ತಂಡಗಳು ಈ ಹುಲಿವೇಷವನ್ನ ದೇವಿಯ ಹರಕೆ ತೀರಿಸುವ ಉದ್ದೇಶದಿಂದ ಹಾಕಿದರೆ, ಇನ್ನು ಕೆಲವು ತಂಡಗಳು ತಮ್ಮ ಘನತೆಯನ್ನ ತೋರಿಸುವುದಕ್ಕೋಸ್ಕರ ಹಾಕುತ್ತವೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಕಳೆದ 7 ವರ್ಷಗಳಿಂದ ಹುಲಿವೇಷ ಪ್ರದರ್ಶನವನ್ನು ಹಮ್ಮಿಕೊಂಡು ಬರುತ್ತಿರುವ ತಂಡವೊಂದು ಹುಲಿವೇಷದಿಂದ ಸಂಗ್ರಹವಾದ ಹಣದಲ್ಲಿ ಹಲವು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದೆ. ಇತ್ತೀಚೆಗಷ್ಟೇ ಕೊಲೆಗೀಡಾದ ಪುತ್ತೂರಿನ ಅಕ್ಷಯ್ ಕಲ್ಲೇಗ ಎನ್ನುವ ಯುವಕ ಕಲ್ಲೇಗ ಟೈಗರ್ಸ್ ಎನ್ನುವ ಹುಲಿವೇಷದ ತಂಡವನ್ನು ತನ್ನ ಗೆಳೆಯರೊಂದಿಗೆ ಸೇರಿ ಹುಟ್ಟುಹಾಕಿದ್ದ. 10 ಸದಸ್ಯರಿಂದ ಆರಂಭಗೊಂಡ ಇವರ ಹುಲಿವೇಷದ ತಂಡದಲ್ಲಿ ಇಂದು 140 ಸದಸ್ಯರಿದ್ದಾರೆ. ಪ್ರತಿ ವರ್ಷ ನವರಾತ್ರಿಯ 9 ದಿನಗಳ ಕಾಲ ಹುಲಿವೇಷ ತಂಡವನ್ನು ಸಿದ್ಧ ಮಾಡಿ ಪುತ್ತೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈ ತಂಡವನ್ನು ಕರೆದೊಯ್ದು ಪ್ರದರ್ಶನ ನೀಡಲಾಗುತ್ತದೆ. ಕಳೆದ 7 ವರ್ಷಗಳಿಂದ ಈ ಪ್ರದರ್ಶನ ನೀಡುತ್ತಿರುವ ಕಲ್ಲೇಗ ಟೈಗರ್ಸ್ ಕಳೆದ 7 ವರ್ಷಗಳಲ್ಲಿ ಪ್ರತಿ ವರ್ಷ ಸಮಾಜಕ್ಕಾಗಿ ಗಳಿಕೆಯ ಒಂದು ಪಾಲನ್ನು ನೀಡುತ್ತಿರುವುದು ಇದರ ಸ್ಪೆಷಾಲಿಟಿ. ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು, ಅನಾರೋಗ್ಯ ಪೀಡಿತ ಕುಟುಂಬಗಳಿಗೆ ಧನ ಸಹಾಯ, ಶಿಕ್ಷಣ ವಂಚಿತ ಮಕ್ಕಳಿಗೆ ಉಚಿತ ಶಿಕ್ಷಣ, ಹೀಗೆ ಹಲವು ರೀತಿಯ ಸಾಮಾಜಿಕ ಕಾರ್ಯಗಳಲ್ಲಿ ಈ ತಂಡ ತೊಡಗಿಸಿಕೊಂಡಿದೆ. ಈ ಬಾರಿ ಈ ತಂಡ ಬಡ ದಲಿತ ಕುಟುಂಬಕ್ಕೆ ಮನೆ ನಿರ್ಮಿಸಿಕೊಡುವ ಯೋಜನೆ ಹಾಕಿಕೊಂಡಿದೆ. ಈ ಕಾರಣಕ್ಕಾಗಿ ಈ ಬಾರಿ ಕೊಂಚ ಅದ್ದೂರಿಯಾಗಿ ತಂಡವನ್ನು ಪ್ರದರ್ಶನಕ್ಕೆ ಇಳಿಸಿರುವ ಕಲ್ಲೇಗ ತಂಡಕ್ಕೆ ಭಾರಿ ಜನಬೆಂಬಲವೂ ದೊರೆತಿದೆ. ವಯಸ್ಸಿನ ನಿಯಂತ್ರಣವಿಲ್ಲದೆ ಎಲ್ಲ ವಯೋಮಾನದವರು ಹುಲಿಯ ವೇಷವನ್ನು ಧರಿಸಿ ಜನರ ಆಕರ್ಷಣೆಗೂ ಕಾರಣರಾಗುತ್ತಾರೆ. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರು ತಾಸೆಯ ಸದಿಗೆ ಕುಣಿಯುವ ಮೂಲಕ ತಂಡಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ನಾವು ಈ ವರ್ಷ 7ನೇ ವರ್ಷದ ಹುಲಿಯನ್ನು ಇಳಿಸ್ತಿದ್ದೇವೆ. ಸುಮಾರು 100ಕ್ಕಿಂತ ಜಾಸ್ತಿ ಹುಲಿ ಇಳಿಸ್ಬೇಕಂತ ಅಕ್ಷಯ್ಗೆ ಆಸೆ ಇತ್ತು. ಅದನ್ನು ಈ ಸಲ 140 ಹುಲಿ ಇವತ್ತು ಇಲ್ಲಿ ಕಾಣ್ತಾ ಉಂಟು ನಮಗೆ. ನಿನ್ನೆ ಯಾವಾಗಲಿಗಿಂತ ಹೇಳಿದಾಗೆ ನಮ್ಮ ಕಲ್ಲೇಗ ಜಂಕ್ಷನ್ನಲ್ಲಿ ಅದ್ದೂರಿ ಉಡುಪಿ ಆಗ್ತಿದೆ. ನಾವು ಹಂತಕ್ಕಿಂತ ಜಾಸ್ತಿ ಜನ ಸೇರಿ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿದೆ. ಇದರ ಜೊತೆಗೆ ಇಷ್ಟು ದಿವಸ ಇದ್ದಂಥ ಮಳೆ ನಮಗೆ ನಿನ್ನೆ ಇಲ್ಲದೆ ತುಂಬ ಸಹಕಾರ ಆಗಿದೆ. ಮತ್ತು ಮೊನ್ನೆ ಅವನ ಬರ್ತ್ಡೇ ಹುಟ್ಟಿದ ಹಬ್ಬದ ಪ್ರಯುಕ್ತ ಅವನಿಗೆ ಮನೆ ಕಟ್ಟಿಕೊಡುವಂಥ ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಈ ಹುಲಿ ಮುಗ್ದ ಕೂಡಲೇ ಆ ಮನೆಯ ಕೆಲಸವನ್ನು ಪ್ರಾರಂಭಿಸಿ ಆದಷ್ಟು ಬೇಗ ಆ ಒಂದು ಬಡ ಕುಟುಂಬಕ್ಕೆ ಮನೆಯನ್ನು ನಮ್ಮ ಕಲ್ಲೇಗ ಟೈಗರ್ಸ್ ತಂಡದಿಂದ ಅಕ್ಷಯ್ನ ನೆನಪಿಗಾಗಿ ಕಟ್ಟಿಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟ.